ಹಲೋ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ. ಹಲೋ ಎವ್ರಿವಾನ್, ಇವತ್ತು ಗುರುವಾರ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮೊದಲನೇ ವಿವರ ಆಗಿದ್ರೆ, ನೀವು ಫಸ್ಟ್ ಟೈಮ್ ನೋಡ್ತಿರೋರಾದರೆ, ನನ್ನ ಹೆಸರು ಪ್ರಜ್ನಾ. ನಾನು ಕೆನಡಾಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಟೈಟಲ್ ನೋಡಿಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ನಾನು ಹೇರ್ ಫಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಹೇರ್ ಫಾಲ್ ಅನ್ನೋದು ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಕಾಡುತ್ತೆ ಹೇರ್ ಫಾಲ್ ಅನ್ನೋದು. ಅದಕ್ಕೆ ಬೇಜಾನ್ ರೀಸನ್ಸ್ ಇರುತ್ತೆ ಏನಕ್ಕೆ ಹೇರ್ ಫಾಲ್ ಆಗುತ್ತೆ. ಡ್ಯಾಂಡ್ರಫಿಂದ ಆಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುತ್ತೆ, ಅಥವಾ ಕೆಲವರಿಗೆ ಹೆರಿಡಿಟರಿ ಆಗಿನೂ ಬರುತ್ತೆ. ಅಂದರೆ ಅವ್ರ ಅಪ್ಪ ಅಮ್ಮಂಗೆ ಅಥವಾ ಅಜ್ಜಿ ತಾತಂಗೆ ಅದು ಆ ಸಮಸ್ಯೆ ಇರುತ್ತೆ ಹೇರ್ ಫಾಲ್ ಆಗೋದು. ಸೊ ಅದು ಅವ್ರಿಗೂ ಬಂದಿರುತ್ತೆ. ಹಾಗೆ ಕೆಲವು ಸ್ಟ್ರೆಸ್ಸಿಂದನೂ ಈ ಹೇರ್ ಫಾಲ್ ಅನ್ನೋದು ಆಗುತ್ತೆ. ನಾನು ಫಸ್ಟ್ ಕೆನಡಾಗೆ ಬಂದಾಗ ನನಗೂ ಇಲ್ಲಿ ಬಂದ ತಕ್ಷಣ ತುಂಬಾ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಾನು ನೀರು ಚೇಂಜ್ ಆಗಿರೋದ್ರಿಂದ ಅಂತ ಅಂದ್ಕೊಂಡೆ ಫಸ್ಟು. ಆಮೇಲೆ ಇಲ್ಲಿ ವಿಂಟರ್ ಸ್ಟಾರ್ಟ್ ಆಯಿತು. ಸೊ ವಿಂಟರ್ ಡ್ಯಾಂಡ್ರಫ್ ಸ್ಟಾರ್ಟ್ ಆಯಿತು, ಅದರಿಂದ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಸ್ವಲ್ಪ ಇಗ್ನೋರ್ ಮಾಡಿದೆ, ಸರಿ ಆಗುತ್ತೆ ಅಂತ. ಬಟ್ ಎಷ್ಟು ಟೈಮ್ ಹೋದ್ರೂ ಅದು ಸರಿಯಾಗಿಲ್ಲ. ನನ್ನ ಮಗನೂ ನನ್ನ ಹೇರ್ ಫಾಲ್ ಆಗೋದು ನೋಡಿಬಿಟ್ಟು, ನೀನು ಹಿಂಗೆ ಕೂದಲು ಹೋಗ್ತಾ ಇದ್ದರೆ ನೀನು ತಾತನ ಥರ ಆಗ್ಬಿಡ್ತೀಯ ಅಮ್ಮ ಅಂತ ಹೇಳ್ತಿದ್ದ. ಅಂದರೆ ಅವನು ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದ, ನಮ್ಮ ಅಪ್ಪಂಗೆ ತಲೆಯಲ್ಲಿ ಕೂದಲಿಲ್ಲ ಜಾಸ್ತಿ. ಸೊ ಅದಕ್ಕೆ ಆ ಥರನೇ ನೀನು ಆಗ್ಬಿಡ್ತೀಯ ಅಂತ ಹೇಳೋಕ್ಕೆ, ಅವನೇ ಆ ಥರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಜಾಸ್ತಿ ಟೆನ್ಷನ್ ಆಯಿತು. ಸೊ ನಾವಿಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಅವರು ಕಂಪ್ಲೀಟ್ ಒಂದು ಬ್ಲಡ್ ಟೆಸ್ಟ್ ಅಂತ ಮಾಡಿಸಿದ್ರು. ಅದು ಮಾಡಿದಾಗ ಗೊತ್ತಾಯಿತು ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗೂ ತುಂಬಾ ಹೇರ್ ಫಾಲ್ ಆಗುತ್ತೆ. ಅಂದರೆ ನಮ್ಮ ಬಾಡಿಗೆ ಎಷ್ಟು ಥೈರಾಯ್ಡ್ ಹಾರ್ಮೋನ್ಸ್ ಬೇಕು ಅಷ್ಟು ಪ್ರೊಡ್ಯೂಸ್ ಆಗದೇ ಇದ್ದಾಗ ಈ ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೈಪೋಥೈರಾಯ್ಡಿಸಮ್ ಅಂತ ಏನು ಹೇಳ್ತಾರೆ, ಅಥವಾ ಇನ್ನೊಂದು ಟೈಪ್ ಇದೆ, ಆ ಥರದ್ದು ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಗೊತ್ತೇ ಇರಲಿಲ್ಲ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ. ಸೊ ಆಮೇಲೆ ಈ ಥರ ಕನ್ಸಲ್ಟ್ ಮಾಡಿದ್ಮೇಲೆ ಗೊತ್ತಾಯಿತು. ಬಟ್ ಈ ಥೈರಾಯ್ಡ್ ಬಗ್ಗೆನೂ ಜಾಸ್ತಿ ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಇಟ್ಸ್ ವೆರಿ ಕಾಮನ್, ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಇದು. ಇವಾಗ 10ರಲ್ಲಿ ಒಂದು 3-4 ಜನರಿಗೆ ಥೈರಾಯ್ಡ್ ಇದ್ದೇ ಇರುತ್ತೆ. ಒಂಥರ ತಲೆನೋವು, ಶೀತ ಥರ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನ್ನ ಹೇರ್ ಫಾಲಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ. ಜೊತೆಗೆ ನಾನು ಮನೆಯಲ್ಲೇ ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದನ್ನೇ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ನನ್ನ ಹೇರ್ ಫಾಲ್ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ನನಗೆ ಅದು ಗೊತ್ತಾಗ್ತಾ ಇದೆ ಅದ್ರ ಇಫೆಕ್ಟ್. ಆ್ಯಕ್ಚುಲಿ ನಾನು ಇಲ್ಲೆಲ್ಲ ನೀವು ನೋಡ್ಬೋದು, ಒಂದು ಸಣ್ಣ ಸಣ್ಣ ಹೇರ್ಗಳೆಲ್ಲ ಇಲ್ಲಿ ಗ್ರೋತ್ ಆಗ್ತಾ ಇದೆ, ಹೊಸ ಹೇರ್ ಬೆಳೀತಾ ಇದೆ. ಸೊ ನಾನು ಏನೇ ಒಂದು ರೆಮಿಡಿ ಅಥವಾ ಏನೇ ಒಂದು ಟಿಪ್ಸ್ ಹೇಳಿದ್ರು ನಿಮಗೆ, ಅದು ನಾನು ನನ್ನ ಮೇಲೆ ಅಪ್ಲೈ ಮಾಡಿಕೊಂಡೆ ನನಗದು ವರ್ಕ್ ಆಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಈ ಆಯಿಲ್ ಯಾವ ಥರ ಮಾಡ್ಕೊತೀನಿ ಅಂದರೆ, ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ. ಅಂದರೆ ತಲೆಗೆ ಹಾಕೋದು ತೊಗೊಳ್ಳೋದಿಲ್ಲ ನಾನು. ಅಂದರೆ ಕುಕ್ಕಿಂಗ್ ಯೂಸ್ ಮಾಡುವಂಥ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳು ತೊಗೊಂಡಿದ್ದೀನಿ. ಇದ್ರ ಜೊತೆಗೇನೆ ಒಂದು ಸ್ವಲ್ಪ ನಿಮ್ಮ ಹತ್ರ ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಹಾಕ್ಬೋದು. ನನ್ನ ಹತ್ರ ಇಲ್ಲಿ ಇವಾಗ ಇಲ್ಲದೆ ಇರೋದ್ರಿಂದ ನಾನು ಅದು ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಇದ್ದರೆ ಕರಿಬೇವಿನ ಸೊಪ್ಪು ಕೂಡ ಇದಕ್ಕೆ ತೊಗೋಬೋದು. ಫಸ್ಟು ನಾನು ಇಲ್ಲೊಂದು 4 ಟೇಬಲ್ ಸ್ಪೂನಷ್ಟು ಅದಕ್ಕೆ ಪ್ಯಾನಿಗೆ ಹಾಕೊತಾ ಇದ್ದೀನಿ ಎಣ್ಣೆನ. ಅಂದರೆ ನಾನು ಇದನ್ನು ಅವಾಗವಾಗ ಪ್ರಿಪೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತೀನಿ ಯಾವಾಗಲೂ. ಅದು ಬಿಸಿ ಆಗೋ ಮುಂಚೆನೆ ಅದಕ್ಕೆ ಒಂದು ಕಟ್ ಮಾಡಿರೋ ಒಂದು ಆನಿಯನ್ ಹಾಕ್ಬಿಡಿ. ಆಮೇಲೆ ಜೊತೆಗೆ ಆ ಮೆಂತೆ ಕಾಳನ್ನು ಹಾಕ್ಬಿಡಿ. ಅದು ಬಿಸಿ ಆಗೋ ಮುಂಚೆನೆ ಹಾಕಿ, ಇಲ್ಲಾಂದ್ರೆ ಅದೊಂಥರ ಒಗ್ಗರಣೆ ಹಾಕಿರೋ ಥರ ಆಗುತ್ತೆ. ಸೊ ಬಿಸಿ ಆಗೋ ಮುಂಚೆನೆ ಆನಿಯನ್ ಮತ್ತು ಮೆಂತೆ ಕಾಳನ್ನ ಹಾಕ್ಬಿಡಿ. ಆಮೇಲೆ ನಿಮ್ಮ ಹತ್ರ ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಆವಾಗಲೇ ಹಾಕ್ಬಿಡಿ. ಈ ಥರ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ, ಒಂದು 5-6-7 ನಿಮಿಷ ಒಂದು ಚೆನ್ನಾಗಿ ಕುದಿಸಿ, ಅದು ಎಣ್ಣೆ ಬಿಸಿಯಾಗಿ ಚೆನ್ನಾಗಿ ಕುದಿಯೋ ತನಕ. ಇದರಲ್ಲಿ ಆನಿಯನ್ ಏನಂದರೆ ಹೇರ್ ಗ್ರೋತ್ಗೆ ಆನಿಯನ್ ತುಂಬಾ ಒಳ್ಳೆಯದು. ನಿಮ್ಮ ಹತ್ರ ಈ ಸಾಂಬಾರ್ ಆನಿಯನ್ ಅಂತ ಬರುತ್ತಲ್ಲ ಸಣ್ಣ ಸಣ್ಣದು, ಅದಿದ್ರೆ ಅದನ್ನೇ ಹಾಕಿ, ಅದು ಇನ್ನೂ ಒಳ್ಳೆಯದು. ಜೊತೆಗೆ ಮೆಂತೆ ಕಾಳು ಡ್ಯಾಂಡ್ರಫ್ಗೆ ತುಂಬಾ ಯೂಸ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ. ಈ ಆನಿಯನ್ ಜ್ಯೂಸು ಹಾಗೆ ಬೆಳ್ಳುಳ್ಳಿನೂ ಜ್ಯೂಸ್ ಮಾಡಿಬಿಟ್ಟು ಅಥವಾ ಅದನ್ನು ಹಾಕ್ತಾರೆ ತಲೆಗೆ. ಬಟ್ ಅದೆಲ್ಲ ಏನಂದರೆ ತುಂಬ ಸ್ಮೆಲ್ ಬರುತ್ತೆ. ಈ ಹೇರ್ ವಾಶ್ ಆದ್ಮೇಲೂ ಅದು ಸ್ಮೆಲ್ ಹೋಗಲ್ಲ ಅಂತ ಕಂಪ್ಲೇಂಟ್ಸ್ ಮಾಡ್ತಾರೆ ಕೆಲವರು. ಸೊ ಆ ಸ್ಮೆಲ್ ತುಂಬ ಒಂಥರ ಆಗುತ್ತೆ, ತಲೆ ಎಲ್ಲ ವಾಸನೆ ಬರುತ್ತೆ ಅಂತ. ಸೊ ಆ ಥರ ಆನಿಯನ್ ಜ್ಯೂಸ್ ಮಾಡಿ ಹಾಕೊಳ್ಳೋ ಬದಲು ಈ ಥರ ಎಣ್ಣೆಗೆ ಆನಿಯನ್ ಕುದಿಸ್ಬಿಟ್ಟು ಹಾಕೊಂಡ್ರೆ ಆನಿಯನ್ನಲ್ಲಿರುವಂಥ ಒಳ್ಳೆ ಅಂಶ ಏನಿದೆ ಅದೆಲ್ಲ ಎಣ್ಣೆಗೆ ಬಿಟ್ಕೊಂಡಿರುತ್ತೆ. ಸೊ ನೀವು ಈ ಥರ ಆಯಿಲ್ ಮಾಡಿಕೊಂಡು ಯಾವಾಗಲೂ ಒಂದು ವಾರಕ್ಕೆ 2 ಸರಿನಾದರೂ ಹಾಕ್ಕೊಂಡು ಸ್ನಾನ ಮಾಡಿದ್ರೆ, ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನಿಮಗದರ ರಿಸಲ್ಟ್ ಒನ್ ಮಂತಲ್ಲೇ ಗೊತ್ತಾಗುತ್ತೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು 5-10 ನಿಮಿಷ ಕುದಿಸಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ.
ಈ ಆಯಿಲ್ದು ಅರೋಮಾ ಅಂದರೆ ಪರಿಮಳ ಏನಿದೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಆಯಿಲ್ ನೀವು ಓವರ್ ನೈಟ್ ಇಡಬೇಕಾಗಿಲ್ಲ. ಯಾವುದೇ ಆಯಿಲ್ ಹಾಕಿದ್ರೂ ಒಂದು ಆಯಿಲ್ ಹಾಕಿಬಿಟ್ಟು ಒಂದು 2 hour ಬಿಟ್ಟರು 2 hour ಬಿಟ್ಬಿಟ್ಟು ಸ್ನಾನ ಮಾಡೋದು ಒಂದೇ, ನೀವು ಓವರ್ ನೈಟ್ ಇಡೋದು ಒಂದೇ. ಸೊ ಯಾವಾಗ್ಲೂ ನೀವು ಬೆಳಗ್ಗೆ ಒಂದು ಬೇಗ ಎಣ್ಣೆ ಹಾಕಿಬಿಟ್ಟು ಒಂದು 2 hour ಇಟ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಒಂದು 2 hour ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ. ಯಾವಾಗಲೂ ಬೆಳಗ್ಗೆನೆ ತಲೆಗೆ ಎಣ್ಣೆ ಹಾಕಬೇಕು. ಇವಾಗ ನಾವು ಗಿಡಗಳಿಗೆ ಹೆಂಗೆ ಬೆಳಗ್ಗೆ ನೀರು ಹಾಕ್ತೀವೋ ಅದೇ ಥರ ನಾವು ಆಯಿಲ್ ಹಾಕೊಳ್ಬೇಕಾದ್ರೂ ನಾವು ಬೆಳಗ್ಗೆನೆ ಹಾಕೊಂಡ್ರೆ ಅದು ತುಂಬಾ ಒಳ್ಳೆಯದು. ಸಂಜೆ ರಾತ್ರಿ ಹಾಕೋದ್ರಿಂದ ಯಾವ ಒಂದು ಇಫೆಕ್ಟು ಸಿಗೋದಿಲ್ಲ ನಿಮಗೆ. ಬಟ್ ಬೆಳಗ್ಗೆ ಎದ್ದು ಹಾಕಿ ಸ್ನಾನ ಮಾಡಿದ್ರೆ ಒಂದು ಒಳ್ಳೆ ಇಫೆಕ್ಟ್ ಸಿಗುತ್ತೆ ನಿಮ್ಗೆ ಅದರಿಂದ. 10 ನಿಮಿಷ ಕುದಿಸ್ಬಿಟ್ಟು ತೆಗೆದೆ. ಇವಾಗ ಒಂದು ಆನಿಯನ್ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ತೆಗೆದುಬಿಟ್ಟೆ. ಇದನ್ನ ನೀವು ಯಾವ ಜಾರಲ್ಲಿ ಸ್ಟೋರ್ ಮಾಡ್ತಿರೋ ಎಣ್ಣೆನ ಅದಕ್ಕೆ ಆ ಪಾತ್ರೆಗೆ ಸೀವ್ ಮಾಡ್ಕೊಂಬಿಡಿ. ಬೇಕಿದ್ರೆ ಆನಿಯನ್ ಮತ್ತು ಮೆಂತೆ ಏನಿದೆ ಅದನ್ನು ಇನ್ನೂ ಸ್ಮ್ಯಾಶ್ ಮಾಡಿ ಕೈಯಲ್ಲೇ ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲ ಅದ್ರದ್ದು ಆಯಿಲ್ ತೆಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ನಾನು ಈ ಥರ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದ್ರದ್ದು ಅರೋಮಾ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇದನ್ನ ತಲೆಗೆ ಹಾಕೊಂಡ್ರು ರಿಗ್ರೆಟ್ ಮಾಡಲ್ಲ. ತುಂಬ ಚೆನ್ನಾಗಿ ಸ್ಮೆಲ್ ಇದೆ. ಈ ಒಂದು ಹೇರ್ ಆಯಿಲಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದರೆ ಹೇರ್ ಫಾಲ್ ಅನ್ನೋದು ಎಲ್ರಿಗೂ ಒಂದಲ್ಲ ಒಂದು ಯಾವಾಗಾದರೂ ಸಮಸ್ಯೆ ಆಗೇ ಆಗುತ್ತೆ. ಸೊ ಈ ಹೇರ್ ಆಯಿಲ್ ಯೂಸ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ನಾನು ಕೆಲವೊಂದು ಹೇರ್ ಮಾಸ್ಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಆ ಒಂದು ಹೇರ್ ಮಾಸ್ಕ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀರು ಕುಡಿಯೋದನ್ನು ಮರಿಬೇಡಿ. ನೀರು ಕುಡಿಯೋದು ಕಮ್ಮಿ ಮಾಡಿದ್ರೂ ಹೇರ್ ಫಾಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಚೆನ್ನಾಗಿ ನೀರು ಕುಡೀರಿ, ಸೇಫ್ ಆಗಿರಿ. ಐ ಹೋಪ್ ಈ ಒಂದು ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಮನೆಯಲ್ಲೇ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.